ಮಾಣಿಯ ಕೋಡಾಜಿ ಗಡಿ ಸ್ಥಳದಲ್ಲಿ ಶ್ರೀ ಗುಡ್ಡೆ ಚಾಮುಂಡಿ ಪಂಜುರ್ಲಿ ಮಲೆಕೊರತಿ ಗ್ರಾಮ ದೈವಗಳ ಕಾಲಾವಧಿ ದೊಂಪದ ಬಲಿ ನೇಮ ನಿನ್ನೆ ಜರುಗಿತು. ಮಾಣಿಗುತ್ತು ಚಾವಡಿಯಿಂದ ದೈವಗಳ ಭಂಡಾರ ಗಡಿ ಸ್ಥಳಕ್ಕೆ ಬಂದು ಅನ್ನಸಂತರ್ಪಣೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಳಿಕ ದೈವಗಳ ನೇಮ ಸಂಪ್ರದಾಯದಂತೆ ನಡೆಯಿತು. ಈ ವೇಳೆ ಮಾಣಿಗುತ್ತು ಸಚಿನ್ ರೈ, ಅರೆಬೆಟ್ಟುಗುತ್ತು ಗುಡ್ಡಾ ಶೆಟ್ಟಿ, ಬನ್ನೂರು ಗುತ್ತು ರಾಜ್ಕಮಲ್ ಹೆಗ್ಡೆ, ಬದಿಗುಡ್ಡೆ ಜಗನ್ನಾಥ ಚೌಟ, ಕೋಡಾಜಿ ಗಡಿ ಸ್ಥಳ ನಾರಾಯಣ ಆಳ್ವ, ಪಲ್ಲತ್ತಿಲ ವೆಂಕಪ್ಪ ಪೂಜಾರಿ, ಪಾದೆರಾಮ, ಚಂದ್ರ ಪೂಜಾರಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು.